ದಕ್ಷಿಣ ಕನ್ನಡ ಜಿಲ್ಲೆಯ ಮೆಲ್ಕಾರ್, ನರಹರಿ, ಬೋಳಿಯಾರ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಅವ್ಯಾಹತವಾಗಿ ಅಕ್ರಮ ಕಲ್ಲು ಸಾಗಾಟ ನಡೀತಾ ಇದ್ದು, ತಕ್ಷಣವೇ ಅದನ್ನು ರದ್ದುಗೊಳಿಸುವಂತೆ ಸ್ಟೋನ್ಸ್ ಬಿಲ್ಡರ್ಸ್ ಸಪ್ಲೈಯರ್ಸ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಹೇಮಂತ್ ಕುಮಾರ್ ಒತ್ತಾಯಿಸಿದ್ದಾರೆ. ತುಳುನಾಡು ರಕ್ಷಣಾ ವೇದಿಕೆ ಹಾಗೂ ಸ್ಟೋನ್ ಬಿಲ್ಡರ್ಸ್ ಸಪ್ಲೈಯರ್ಸ್ ಅಸೋಸಿಯೇಷನ್ನ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಜಿಲ್ಲೆಯಾದ್ಯಂತ ಅಕ್ರಮವಾಗಿ ಗಣಿಗಾರಿಕೆ ನಡೆದು ಕೇರಳಕ್ಕೆ ಕಲ್ಲು ಸಾಗಾಟವಾಗ್ತಾ ಇದ್ರು ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಇದರ ಅರ್ಥ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲು ಅನ್ನುವುದು ಸ್ಪಷ್ಟ. ಕೇರಳದಲ್ಲಿ ಕಲ್ಲು ಗಣಿಗಾರಿಕೆಗೆ ನಿಷೇಧವಿದ್ದು, ಅದರ ಪರಿಣಾಮ ಗಡಿಯಲ್ಲಿರುವ ಬಂಟ್ವಾಳ ಹಾಗೂ ಮಂಗಳೂರು ತಾಲೂಕಿನ ಹಲವೆಡೆ ಗಣಿಗಾರಿಕೆಯನ್ನು ನಡೆಸಿ ಕೇರಳಕ್ಕೆ ಕೊಂಡೊಯ್ಯಲಾಗ್ತಾ ಇದೆ. ಸಾಮಾನ್ಯ ವ್ಯಕ್ತಿಯೊಬ್ಬ ಜಿಲೆಟಿನ್ ಸಹಿತ ಇನ್ನಿತರ ಸ್ಫೋಟಕವನ್ನು ಕೊಂಡೊಯ್ದರೆ ಆತನನ್ನು ಉಗ್ರಗಾಮಿ ನೆಲೆಗಟ್ಟಿನಲ್ಲಿ ಬಂಧಿಸಿ ತನಿಖೆ ನಡೆಯುತ್ತೆ. ಆದರೆ ಈ ಭಾಗದಲ್ಲಿ ವ್ಯಾಪಕವಾಗಿ ಸ್ಫೋಟಕ ಬಳಸಿ ಪರಿಸರ ನಾಶಗೊಳಿಸಿ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ರು, ಯಾಕಾಗಿ ಮೌನ ಅಂತ ಪ್ರಶ್ನಿಸಿದ್ರು. ಯಾವುದೇ ಬೆದರಿಕೆ ಇಲ್ಲ. ಸ್ಥಳೀಯ ಅಧಿಕಾರಿಗಳ ಸಹಮತದೊಂದಿಗೆ ಈ ಕಾರ್ಯಗಳು ನಡೀತಾ ಇದೆ. ಅಧಿಕಾರಿಗಳ ಸಹಕಾರವಿಲ್ಲದೆ ಈ ಕಾರ್ಯ ನಡೆಯಲು ಸಾಧ್ಯನೇ ಇಲ್ಲ. ಒಂದು ಅನಧಿಕೃತವಾಗಿ ಬಂಡೆಕಲ್ಲು ಸ್ಫೋಟ ಮಾಡಬೇಕಾದ್ರೆ ಅಂತಹ ಸ್ಫೋಟಕಗಳು ಮುಕ್ತ ಮಾರುಕಟ್ಟೆಯಲ್ಲಿ ಸಿಗುವ ಅವಕಾಶನೇ ಇಲ್ಲ. ಯಾರ್ದಾದ್ರೂ ಸಾಮಾನ್ಯ ವ್ಯಕ್ತಿಯ ಕೈಯಲ್ಲಿ ಸಿಕ್ಕಿದ್ರೆ ಅವನಿಗೆ ಉಗ್ರಗಾಮಿಯ ಪಟ್ಟ ಕಟ್ಟಿ ಪೇಪರಲ್ಲಿ ಹಾಕ್ತಾರೆ ಅಧಿಕಾರಿಗಳು. ಅಂಥ ಸಮಯದಲ್ಲಿ ಜಿಲೆಟಿನ್ ಕಟ್ಟಿ ಬಾಂಬ್ ಸ್ಫೋಟಕಗಳು ಅವರ ಕೈಲಿರುವಂಥದ್ದು ಇದು ಸಾಮಾನ್ಯ ಮಾರುಕಟ್ಟೆಯಲ್ಲಿ ಓಡಾಡ್ತಾ ಇದೆ. ಆ ಸ್ಫೋಟಕಗಳನ್ನು ಸ್ಥಳಕ್ಕೆ, ಗಣಿಗಾರಿಕೆ ಸ್ಥಳಕ್ಕೆ ತರಬೇಕಾದ್ರೆ ಸಹ ಅದಕ್ಕೆ ಅಷ್ಟು ಭದ್ರತೆ ಮುಖಾಂತರ ತರಬೇಕು. ಇಂಥ ಒಂದು ವ್ಯವಸ್ಥಿತ ಜಾಲವಾಗಿರುವಾಗ ಇದನ್ನು ರಾಜ್ಯಕ್ಕೆ ರಾಜಧನ ಕಟ್ಟುವಂಥ ಕೆಲಸಗಳಾಗ್ತಾ ಇದೆ. ರಾಜ್ಯದ ಬೊಕ್ಕಸಕ್ಕೆ